ನಮಿಸುದ ಓಲೆಯನ್ನು ಒಪ್ಪಿಸಿ ಜನಪದಿಗಿತ್ತನು ಹಯವಲ್ಲ. या नबी रसूल सलाम वालेकुम. अलैकुम सलाम. सलाम. अरे बात करने क्या आगे पीछे देख रहे हैं? अरे ನಮ್ದುಕೆ ಭಾಷೆ ನಿಮ್ದುಕೆ ನೈ ಆತ. ಹಾಗಾದ್ರೆ ನಿಮ್ದುಕೆ ಕನ್ನಡಿ ಮೇಲೆ ನಾನು ಬೋಲ್ತದೆ. ಕನ್ನಡ ಅಲ್ವಾ ಕನ್ನಡ? ನಿಮ್ದು ಕರ್ನಾಟಕ ಭಾಷೆ ಮೇಲೆ ನಾನು ಬೋಲ್ತದೆ. ನಮ್ದುಕೆ ಭಾಷೆ ನಿಮ್ದುಕೆ ಬರುವುದಿಲ್ಲ. ನೀವು ಜನ ಯಾರು ಉಂಟು? ನೀವು ಜನ ಹಿಂದೂ ಉಂಟು, ನಾವು ಜನ ಯಾರು ಉಂಟು? ನಾವು ಮುಸಲ್ಮಾನ್ ಉಂಟು. ನೀವು ಹಿಂದೆ ನಾವು ಮುಂದೆ ಯಾಕೆ ಹೋಯ್ತು ನಿಮ್ಗೆ ಗೊತ್ತುಂಟು? ನೀವೇನ್ ಮಾಡ್ತದೆ ಮುಂದಿನಿಂದ ಹಿಂದೆ ಹಿಂದೆ ಬರ್ಕೊಂಡು ಹೋಗ್ತದೆ. ಅದಕ್ಕೆ ಜನ ನೀವು ಹಿಂದೂ ಆಯ್ತು. ನಾವು ಹಿಂದಿನಿಂದ ಮುಂದೆ ಮುಂದೆ ಬರ್ಕೊಂಡು ಬರ್ತದೆ. ಅದಕ್ಕೆ ಜನ ನಾವು ಮುಸಲ್ಮಾನ್ ಆಯ್ತು. ಮತ್ತೆ ನಿಮ್ದುಕ್ಕೆ ನಮ್ದುಕ್ಕೆ ತುಂಬಾ ವ್ಯತ್ಯಾಸ ಉಂಟು. ನೀವು ನಿಮ್ದಕ್ಕೆ ದೇವರು 25-30 ಸಾವಿರ ಉಂಟು. ನಿಮ್ದಕ್ಕೆ ದೇವರು ಹನುಮಂತ ಉಂಟು. ನಿಮ್ದಕ್ಕೆ ದೇವರು ಈಶ್ವರಣ್ಣ ಉಂಟು. ನಿಮ್ದಕ್ಕೆ ದೇವರು ಗಣಪಣ್ಣ ಉಂಟು. ಮರಳು ಚಿಕ್ಕು ಉಂಟು, ಐಗುಳಿ ಉಂಟು, ಬೊಬ್ಬೊರೆ ಉಂಟು ಮತ್ತು ಕೊಡಮಣಿತಾಯ ಎಲ್ಲ ಉಂಟು. ನೀವು ನಿಮ್ಮ ಮಂದಿರಕ್ಕೆ ಹೋಗ್ತದೆ, ದೇವರ ಹತ್ರ ನಮಗೆ ಸುಖ ಕೊಡು ಅಂತ ಹೇಳ್ತದೆ. ದೇವರು ಏನ್ ಮಾಡ್ತದೆ? ಈಶ್ವರ ಕೊಡ್ತದೆ ಅಂತೇಳಿ ಗಣಪ ಕಾಯ್ತದೆ, ಗಣಪ ಕೊಡ್ತ ಅಂತೇಳಿ ಹನುಮಂತ ಕಾಯ್ತದೆ. ಅವರವರೊಳಗೆ ಲಡಾಯಿ ಮಾಡ್ತದೆ, ಏನು ಸಿಗದೆ ಲಗಾಡಿ ಹೋಗ್ತದೆ. ನಮ್ದಕ್ಕೆ ದೇವರ ऐसा नहीं, अपना भगवान एक ही है, वही अल्लाह है. ಇಲ್ಲಿದ್ರೆ ಎದ್ಕೊಂಡು ಮನೆಗೆ ಹೋಗಿ ಅದೆಲ್ಲ ಹೇಳುದು ನಾವು. ನಮ್ದಕ್ಕೆ ಅಲ್ಲ ಏಕಿ ಹೈ. ನಾವು ಅಲ್ಲನ ಹತ್ರ ಹೋಗ್ತದೆ, ನಾವು ಕೈ ಹೀಗಿಡುತ್ತದೆ. ಒಂದು ಸರಿ ಅಲ್ಲನನ್ನು ಜೋರಾಗಿ ಕೂಗಿ ಕರೀತಾರೆ, ಅಲ್ಲಾಹು ಅಕ್ಬರ್, ಅಲ್ಲಾಹ್ ಅಕ್ಬರ್, ಯಾ ರಸೂಲ್ ಮೊಹಮ್ಮದ್ ಅಲ್ಲಾಹ್ अकबर. आगा ನಮ್ಮ अल्लाह ऊपर से नीचे आता है, हम लोग को हाथ भर के देते हैं, जिंदगी में हम लोग उद्धार होते हैं. ನಿಮ್ದಕ್ಕೆ ಉದ್ಧಾರ ಆಗುದಿಲ್ಲ. ಹೇಗೆ? ನೀವು ದೇವರ ಹತ್ರ ಹೀಗೆ ಬೇಡ್ತದೆ, ದೇವರು ಕೊಡುವಾಗ ಕೆಳಗೆ ಬೀಳ್ತದೆ, ಲಗಾಡಿ ಹೋಗ್ತದೆ. ನಾವು ಅಲ್ಲನ ಹತ್ರ ಹೀಗೆ ಹಿಡಿತದೆ, ಅದು ನಮ್ಮ ಕೈಯೊಳಗೆ ಬೀಳ್ತದೆ, ನಾವು ಜೀವನದ ಉದ್ಧಾರ ಹೋಗ್ತದೆ. ಮತ್ತೆ ನಿಮ್ದಕ್ಕೆ ಜಾತ್ರೆ ಹೋಗ್ತದೆ, ನಿಮ್ದಕ್ಕೆ ಏನು ಭೂತ ಕೋಲ ಮಾಡ್ತದೆ, ಅಲ್ಲಿಗೆ ನಿಮ್ದಕ್ಕೆ ಚೌಕ್ರಿ ಹೋಗ್ತದೆ. ನಿಮ್ಮ ಚೌಕ್ರಿಯನ್ನು ನೀವು ನೋಡ್ತದೆ, ಚೌಕ್ರಿಗೆ ನಿಮ್ದು ಅಮಾಸೆ ಮಾಡ್ತದೆ, ತಮಾಷೆ ಮಾಡ್ತದೆ. ಮತ್ತೆ ನೀವು ಹೇಗೆ ಉದ್ಧಾರ ಆಗ್ತದೆ? ನಮ್ದಕ್ಕೆ ಹಾಗಲ್ಲ. ನಾವು ಶಿರಾ ದುನ್ನಬಿ ಮಾಡ್ತೇವೆ, ಮತ ಪ್ರವಚನ ಮಾಡ್ತೇವೆ, ಇಸ್ಲಾಂ ಧರ್ಮದ ಬಗ್ಗೆ ನಾವು ಜನಗಳಿಗೆ ಹೇಳ್ತೇವೆ. ಆಗ ನಮ್ಮ ಚೌಕ್ರಿಯನ್ನು ಅಲ್ಲಿಗೆ ಕರ್ಕೊಂಡ್ ಬರ್ತದೆ. ಹೇಗೆ? ನಾವು ಚೌಕ್ರಿಗೆ ಮುಸ್ಕು ಹಾಕೊಂಡು ಕರ್ಕೊಂಡ್ ಬರ್ತದೆ. ಯಾಕೆ ಮುಸ್ಕು ಹಾಕೊಂಡು ಕರ್ಕೊಂಡ್ ಬರ್ತದೆ? ನಮ್ಮ ಚೌಕ್ರಿಯನ್ನು ಯಾರೂ ನೋಡಬಾರದು, ನಮ್ಮ ಚೌಕ್ರಿಯನ್ನು ಯಾರೂ ನೋಡಬಾರದು. ಚೌಕ್ರಿ ಮಾತ್ರ ಕಿಟಕಿಯಿಂದ ಎಲ್ಲರನ್ನು ನೋಡ್ತದೆ. ಅಂದ್ರೆ ಇಲ್ಲಿಗೆ ನೋಡ್ಲಿಕ್ಕೆ ಕಿಟಕಿ ಒಂದು ಸಣ್ಣ ಬಾಗಿಲು ಮಾಡ್ತದೆ, ಮುಸ್ಕಿನ ಒಳಗಿಂದ ಎಲ್ಲರನ್ನು ನೋಡ್ತದೆ. ನಮ್ಮ ಚೌಕ್ರಿ ಅಂತ ಹೇಳಿದ್ರೆ ದೇವ್ರು ಇದ್ದ ಹಾಗೆ, ದೇವ್ರು ಎಲ್ಲರನ್ನು ನೋಡ್ತದೆ. ದೇವರನ್ನು ಯಾರಾದ್ರೂ ನೋಡುದುಂಟಾ? ಹಾಗೆ ನಿಮ್ದಕ್ಕೆ ನಮ್ದಕ್ಕೆ ತುಂಬಾ ವ್ಯತ್ಯಾಸ ಉಂಟು. ಮತ್ತೆ ನಿಮ್ದಕ್ಕೆ ನಮ್ದಕ್ಕೆ ತುಂಬಾ ಬದಲಾವಣೆ ಉಂಟು. ನೀವೇನ್ ಮಾಡ್ತದೆ? ಮಂಡೆ ಕೂದಲು ಇಡ್ತದೆ, ನಾವು ಮಂಡೆ ಕೂದಲು ಬೋಳಿಸ್ತದೆ. ನೀವೇನ್ ಮಾಡ್ತದೆ? ಮೀಸೆ ಇಡ್ತದೆ, ಗಡ್ಡ ಬೋಳಿಸ್ತದೆ. ನಾವು ಗಡ್ಡ ಇಡ್ತದೆ, ಮೀಸೆ ಬೋಳಿಸ್ತದೆ. ನಾವು ಎಲ್ಲಿ ಬೋಳಿಸ್ತದೋ ಅಲ್ಲಿ ನೀವು ಇಡ್ತದೆ, ನಾವು ಎಲ್ಲಿ ಇಡ್ತದೋ ಅಲ್ಲಿ ನೀವು ಬೋಳಿಸ್ತದೆ. ನಿಮ್ದಕ್ಕೆ ನಮ್ದಕ್ಕೆ ತುಂಬಾ ವ್ಯತ್ಯಾಸ ಉಂಟು. ನಿಮ್ಮ ಹತ್ರ ಮಾತಾಡ್ತಾ ಕೂತ್ರೆ ನಾನು ಬಂದ ಕೆಲಸ ಆಗೋದಿಲ್ಲ, ಬಹಳ ಹೊಸದ ಕೆಲಸ ಉಂಟು.